ನಮಸ್ಕಾರ ಫ್ರೆಂಡ್ಸ್. ಸಾಮಾನ್ಯವಾಗಿ ನಾವು ಎಟಿಎಂ ಒಳಗೆ ಹೋಗೋದು ಹಣ ತೆಗೆಯಕ್ಕೆ ಅಲ್ವಾ? ಆದ್ರೆ ಬಿಹಾರದ ಈ ಎಟಿಎಂಗೆ ಹಣ ತೆಗೆಯಕ್ಕೆ ಅಂತ ಹೋದ್ರೆ ಜನ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತಿದ್ದಾರೆ. ಹೌದು, ಬಿಹಾರದ ದಾನಾಪುರದಲ್ಲಿ ಎಸ್ಬಿಐ ಎಟಿಎಂ ಬೋರ್ಡ್ ಇರೋ ಜಾಗದಲ್ಲಿ ಈಗ ಸಲೂನ್ ಓಪನ್ ಆಗಿದೆ. ಅಸಲಿಗೆ ಈ ಶಾಪ್ ಒಳಗೆ ನಗದು ಯಂತ್ರದ ಬದಲು ಕ್ಷೌರದ ಕುರ್ಚಿಗಳು ಬಂದಿದ್ದು ಹೇಗೆ? ಈ ಮಜವಾದ ಸ್ಟೋರಿ ನೋಡಿ. ರೂಪಾಸ್ಪುರ್ ಪ್ರದೇಶದಲ್ಲಿ ಈ ವಿಚಿತ್ರ ಎಟಿಎಂ ಇದೆ. ಇಲ್ಲಿ ವರ್ಷಗಳ ಕಾಲ ಎಸ್ಬಿಐ ಎಟಿಎಂ ಇತ್ತು. ಆದ್ರೆ 3 ತಿಂಗಳ ಹಿಂದೆ ಬ್ಯಾಂಕಿನವರು ಯಂತ್ರ ತೆಗೆದುಕೊಂಡು ಹೋದ್ರು. ಆದ್ರೆ ಬೋರ್ಡ್ ಮಾತ್ರ ಅಲ್ಲೇ ಇತ್ತು. ಇದನ್ನ ಬಾಡಿಗೆಗೆ ತಗೊಂಡೊಬ್ರು ಅಲ್ಲಿ ಸಲೂನ್ ಶುರು ಮಾಡಿದ್ದಾರೆ. ಹೊರಗಡೆ ಎಸ್ಬಿಐ ಬೋರ್ಡ್ ನೋಡಿ ಎಷ್ಟೋ ಜನ ಹಣ ತೆಗೆಯಕ್ಕೆ ಅಂತ ಬಂದು ಒಳಗಡೆ ಕನ್ನಡಿ ಕತ್ತರಿ ನೋಡಿ ಶಾಕ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಇದು ನಗದು ವಿಡ್ರಾವಲ್ ಅಲ್ಲ, ಹೇರ್ ವಿಡ್ರಾವಲ್ ಎಟಿಎಂ ಅಂತ ಕಾಲೆಳಿತಿದ್ದಾರೆ. ಜುಗಾಡ್ ಮಾಡೋದ್ರಲ್ಲಿ ನಮ್ ಇಂಡಿಯಾದವರನ್ನ ಮೀರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆದ್ರೆ ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಬ್ಯಾಂಕ್ ಅಧಿಕಾರಿಗಳು ಈಗ ಎಸ್ಬಿಐ ಬೋರ್ಡ್ ಮತ್ತು ಲೋಗೋವನ್ನ ಕಿತ್ತು ಹಾಕಿದ್ದಾರೆ. ಹಣದ ಬದಲು ಹೇರ್ ಕಟ್ ಕೊಡೋ ಈ ಬಿಹಾರದ ಎಟಿಎಂ ಬಗ್ಗೆ ನಿಮಗೇನನ್ನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ದೇಶದ ಇಂತಹ ಕುತೂಹಲಕಾರಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.